ಕನ್ನಡ ಜಿಲ್ಲೆಯ ಒಂದು ಪ್ರತಿಷ್ಠಿತ ಸಹಕಾರಿ ಸಂಸ್ಥೆ ಪುತ್ತೂರಿನ ಕೋಆಪರೇಟಿವ್ ಟೌನ್ ಬ್ಯಾಂಕ್ 114 ವರ್ಷದ ಹಿಂದೆ ದಿವಂಗತ ಮೊಳಹಳ್ಳಿ ಶಿವರಾಯರು ಆರಂಭ ಮಾಡಿದಂಥ ಈ ಒಂದು ಸಂಸ್ಥೆ ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಆರ್ಥಿಕ ಶಿಸ್ತು, ಸಾಮಾಜಿಕ ಸೇವೆ, ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿದಂಥ ಒಂದು ಸಹಕಾರಿ ಸಂಸ್ಥೆ ಇವತ್ತು ನಡೆದಂಥ ಸಾರ್ವತ್ರಿಕ ಆ ಒಂದು ಟೌನ್ ಬ್ಯಾಂಕಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸಹಕಾರ ಭಾರತೀಯ ನಮ್ಮೆಲ್ಲ 13 ಜನ ನಿರ್ದೇಶಕರು ಬಹುಮತದಿಂದ ಆಯ್ಕೆ ಆಗುವ ಮುಖಾಂತರ ಕಳೆದ 1-2 ತಿಂಗಳಿಂದ ಇಲ್ಲಿ ಕಳೆದ 5 ವರ್ಷ ಆಡಳಿತ ಮಾಡಿದಂಥ ನಮ್ಮೆಲ್ಲ ಅಧ್ಯಕ್ಷರು ನಿರ್ದೇಶಕರ ಮೇಲೆ ಅಪಪ್ರಚಾರವನ್ನು ಮಾಡಿ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಿ ಒಂದಷ್ಟು ಷಡ್ಯಂತ್ರಗಳನ್ನು ಮಾಡಿ ಈ ಚುನಾವಣೆಯನ್ನು ಗೆಲ್ಲಬಹುದು ಅಂತೇಳಿ ಒಂದಷ್ಟು ವ್ಯಕ್ತಿಗಳು, ಸಂಘಟನೆಗಳು ಏನು ಪ್ರಯತ್ನ ಮಾಡಿದವೋ ಅದನ್ನೆಲ್ಲ ಜನ ಇವತ್ತು ತಿರಸ್ಕಾರ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಸಹಕಾರ ಭಾರತೀಯ ಆ ಹಿಂದಿನ ಆಡಳಿತದ ಮೇಲೆ 100ಕ್ಕೆ 100 ವಿಶ್ವಾಸ ಇಟ್ಟು ಇವತ್ತು ಮತ್ತೊಮ್ಮೆ ಎಲ್ಲ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮುಖಾಂತರ ಟೌನ್ ಬ್ಯಾಂಕಲ್ಲಿ ಮತ್ತೊಮ್ಮೆ ಅಭಿವೃದ್ಧಿಯ ಶಕೆಯನ್ನು ನಮ್ಮ ಸಂಘದ ಬ್ಯಾಂಕಿನ ಸದಸ್ಯರು ಮತ್ತು ಪುತ್ತೂರಿನ ಜನತೆ ವಿಶ್ವಾಸ ಇಟ್ಟು ಇವತ್ತು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಯಾರ್ಯಾರು ಈ ಚುನಾವಣೆಯಲ್ಲಿ ಮತ ನೀಡಿ ನಮಗೆ ಆಶೀರ್ವಾದ ಮಾಡಿದಾರ, ಈ ಒಂದು ಚುನಾವಣೆಯಲ್ಲಿ ಸಹಕಾರ ಮಾಡಿದಾರ, ಅದೇ ರೀತಿಯಲ್ಲಿ ನಮ್ಮೆಲ್ಲ ದೇವದುರ್ಲಭ ಕಾರ್ಯಕರ್ತರು ಕಳೆದ 1 ತಿಂಗಳಿಂದ ನಾವೇ ಅಭ್ಯರ್ಥಿಗಳು ಅಂತೇಳಿ ಆ ಸಂಘದ ಸದಸ್ಯ ಮತದಾರನ ಮನೆಗೆ ಹೋಗಿ ಆ ಮತಯಾಚನೆ ಮಾಡೋ ಮುಖಾಂತರ ಇವತ್ತು ಪುತ್ತೂರಿನ ಟೌನ್ ಬ್ಯಾಂಕಿನ ಚುನಾವಣೆಯಲ್ಲಿ ಇವತ್ತು ಜಯಬೇರಿ ಗಳಿಸಲಿಕ್ಕೆ ನಮ್ಮ ದೇವದುರ್ಲಭ ಕಾರ್ಯಕರ್ತರು ಕೂಡ ಕಾರಣಕರ್ತರಾಗಿದ್ದಾರೆ. ಅದಕ್ಕಿಂತಲೂ ಮಿಗಿಲು ನಮ್ಮ ಪುತ್ತೂರಿನ ಆ ಒಂದು ಮಹಾಜನತೆ ನಿರಂತರವಾಗಿ ಈ ಒಂದು ಟೌನ್ ಬ್ಯಾಂಕಿನ ಚುನಾವಣೆಯಲ್ಲಿ ಇವತ್ತು ಸಹಕಾರ ಭಾರತಿ BJPಗೆ ಆಶೀರ್ವಾದ ನೀಡಿ ಈ ಒಂದು ಚುನಾವಣೆಯ ಗೆಲುವಿನಲ್ಲಿ ಅವರು ಕೂಡ ಪಾತ್ರರಾಗಿದ್ದಾರೆ. ಅದೇ ರೀತಿಯಲ್ಲಿ ಮಾಧ್ಯಮದ ಬಂಧುಗಳು ತಾವು ಕೂಡ ಸಹಕಾರ ಮಾಡಿದ್ದೀರಿ. ಪೊಲೀಸ್ ಇಲಾಖೆಯವರು, ನಮ್ಮ ಟೌನ್ ಬ್ಯಾಂಕಿನ ಎಲ್ಲ ಅಧಿಕಾರಿಗಳು, ಚುನಾವಣೆಗೆ ಸಂಬಂಧಪಟ್ಟಂಥ ನಮ್ಮ ರಿಟರ್ನಿಂಗ್ ಆಫೀಸರ್ ಮತ್ತು ಸಂಬಂಧಪಟ್ಟಂಥ ಸಿಬ್ಬಂದಿಗಳು ಪೂರ್ತಿ ಸಹಕಾರ ಕೊಟ್ಟು ಶಾಂತಿಯುತವಾಗಿ ಮತ್ತು ಪ್ರಜಾಪ್ರಭುತ್ವ ರೀತಿಯಲ್ಲಿ ಈ ಚುನಾವಣೆಯನ್ನು ನೆರವೇರಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ಮತ್ತೊಮ್ಮೆ ಪುತ್ತೂರಿನ ಟೌನ್ ಬ್ಯಾಂಕ್ ಖಂಡಿತ ಜಿಲ್ಲೆಯಲ್ಲಿ ಒಂದು ಅದ್ವಿತೀಯ ಬ್ಯಾಂಕ್ ಆಗಿ ಮೂಡಿ ಬರಲಿಕ್ಕೆ ನಮ್ಮ ಆ ಎಲ್ಲ ಇವತ್ತು ಆಯ್ಕೆಯಾದಂಥ ನಿರ್ದೇಶಕರು ಕಟಿಬದ್ಧರಾಗಿ ದುಡಿತಾರೆ ಎನ್ನುವಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಪುತ್ತೂರಿನ ಟೌನ್ ಬ್ಯಾಂಕಿನ ಕಳೆದ 5 ವರ್ಷದ ಅವಧಿಯಲ್ಲಿ ಈ ಸದಸ್ಯರುಗಳು ಇಟ್ಟಿರುವಂತಹ ನಂಬಿಕೆಯನ್ನು ಈ ಸಂಸ್ಥೆಯನ್ನು ಬೆಳೆಸುವುದರೊಟ್ಟಿಗೆ 5 ವರ್ಷದ ನಂತರ ಇವತ್ತು ಬಂದಿರುವಂಥ ಚುನಾವಣೆಯಲ್ಲಿ ಸಹಕಾರಿಗಳಿಗೆ ಸಹಕಾರ ನೀಡುವಂಥ ಈ ಸಂಸ್ಥೆಯ ಮೇಲೆ ಇಟ್ಟಿರುವಂತಹ ಸದಸ್ಯರುಗಳು ಈ ಚುನಾವಣೆಯಲ್ಲಿ ಒಂದು ಅದ್ಭುತ ರೀತಿಯಲ್ಲಿ ವಿಶೇಷವಾಗಿ BJP ಮತ್ತು ಸಹಕಾರ ಭಾರತೀಯ ಬೆಂಬಲದೊಂದಿಗೆ ಸ್ಪರ್ಧೆಯನ್ನು ಮಾಡಿ ಇನ್ನು ಮುಂದಕ್ಕೂ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಸಹಕಾರ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅನ್ನೋ ಒಂದು ಇಚ್ಛಾಶಕ್ತಿಯನ್ನು ಇಟ್ಟುಕೊಂಡು ಎಲ್ಲ ಸದಸ್ಯರುಗಳು ಈ ಬಾರಿ ಮತ್ತೊಮ್ಮೆ ನಮ್ಮ ಬೆಂಬಲದ ಎಲ್ಲ ನಿರ್ದೇಶಕರನ್ನು ಗೆಲ್ಲಿಸಿ ಕಳಿಸಿದ್ದಾರೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಎಲ್ಲ ಸಹಕಾರಿ ಭಾರತೀಯ ಈ ಸದಸ್ಯರುಗಳಿಗೆ, ಅದಕ್ಕೂ ಹೆಚ್ಚಾಗಿ ದೇವದುರ್ಲಭ ಕಾರ್ಯಕರ್ತರಾಗಿ ಕಳೆದ ಅನೇಕ ದಿವಸದಿಂದ ಇದನ್ನು ಗೆಲ್ಲಿಸಿಯೇ ಸಿದ್ಧ ಅನ್ನೋ ರೀತಿಯಲ್ಲಿ ದುಡಿದಂಥ ಮಹಾನ್ ಕಾರ್ಯಕರ್ತರಿಗೆ ಇಡೀ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಹಕಾರ ಭಾರತೀಯ ಎಲ್ಲ ಪದಾಧಿಕಾರಿಗಳ ಅತ್ಯಂತ ಹೃದಯಾಂತರದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇನ್ನು ಮುಂದಕ್ಕೆ ಕೂಡ ಯಾವ ರೀತಿ ಗೆದ್ದು ಬಂದಿರುವಂತಹ ಎಲ್ಲ ನಿರ್ದೇಶಕರು ನೀವು ಇಟ್ಟಿರುವಂತಹ ಆ ವಿಶ್ವಾಸ, ಆ ನಂಬಿಕೆಯನ್ನು ಮುಂದಿನ 5 ವರ್ಷಗಳಲ್ಲಿ ಮತ್ತೆ ಇಮ್ಮಡಿಗೊಳಿಸುವ ರೀತಿಯಲ್ಲಿ ಈ ಸಂಸ್ಥೆಯನ್ನು ಬೆಳೆಸುವುದರೊಟ್ಟಿಗೆ ಜನತೆ ಇಟ್ಟಿರುವಂತಹ ನಂಬಿಕೆಯನ್ನು ಒಂದು ಉತ್ತಮ ರೀತಿಯಲ್ಲಿ ಈ ಸಂಸ್ಥೆಯನ್ನು ಬೆಳೆಸುವುದರೊಟ್ಟಿಗೆ
ಟೌನ್ ಬ್ಯಾಂಕಿನ ಪುತ್ತೂರಿನ ಈ ಒಂದು ವ್ಯವಸ್ಥೆ ಶಾಶ್ವತವಾಗಿ ಸೂರ್ಯಚಂದ್ರ ಉದಯಿಸುವವರೆಗೂ ಅದು ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಗಳು ಸಹಕಾರಿ ಭಾರತೀಯ ಬೆಂಬಲಿತ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅನ್ನೋ ನಂಬಿಕೆಯೊಂದಿಗೆ ಈ ಹುಸಿಯನ್ನು ಉಳಿಸಿಕೊಳ್ಳುವಂಥ ಎಲ್ಲ ಪ್ರಯತ್ನವನ್ನು ಪ್ರಾಮಾಣಿಕ ರೀತಿಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಮಾಡೋಣ ಅಂತ ಹೇಳಿಕೊಳ್ಳುತ್ತಾ ಈ ವ್ಯವಸ್ಥೆಯಲ್ಲಿ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟಂತಹ ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೂ ಸಹಕಾರಿ ಬಂಧುಗಳಿಗೂ ವಿಶೇಷವಾಗಿ ನೌಕರ ವೃಂದದವರಿಗೂ ಅದೇ ರೀತಿ ಪೊಲೀಸ್ ಠಾಣೆ ಎಲ್ಲ ಮುಖ್ಯ ಅಧಿಕಾರಿಗಳು ಎಲ್ಲ ರೀತಿಯಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಎಲ್ರಿಗೂ ಶುಭವನ್ನು ಬಯಸ್ತೇವೆ. ಪುತ್ತೂರು ಪ್ರತಿಷ್ಠವಾಗಿರ್ತಕ್ಕಂಥ ಟೌನ್ ಬ್ಯಾಂಕಿನ ಚುನಾವಣೆಯಲ್ಲಿ ಸಹಕಾರ ಭಾರತಿ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಇವತ್ತು ಗೆಲುವನ್ನು ಸಾಧಿಸಿರುವಂಥದ್ದು ತುಂಬ ಸಂತೋಷವನ್ನು ಕೊಟ್ಟಿರತಕ್ಕಂಥ ಸಂಗತಿ. ಇವತ್ತು ಪ್ರಥಮವಾಗಿ ಈ ಗೆಲುವಿಗೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಎಲ್ಲ BJP ಕಾರ್ಯಕರ್ತರು ಹಾಗೂ ಸಹಕಾರ ಭಾರತೀಯ ಕಾರ್ಯಕರ್ತರಿಗೆ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಹಾಗೂ ಸದಸ್ಯರಿಗೆ ಕಾರ್ಯಕರ್ತರಿಗೆಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಹಕಾರ ಭಾರತಿ ವತಿಯಿಂದ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಇವತ್ತು ಪ್ರಾಮಾಣಿಕವಾಗಿ 5 ವರ್ಷದಲ್ಲಿ ಸೇವೆಯನ್ನು ಮಾಡಿರ್ತಕ್ಕಂಥ ನಮ್ಮ ಇಲ್ಲಿಯ ನಿರ್ದೇಶಕರಿಗೂ ಈ ಗೆಲುವಿನ ಒಂದು ಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಹಕಾರ ಭಾರತಿ ವತಿಯಿಂದ ಸಲ್ಲಿಸ್ತಾ ಇದ್ದೇನೆ. ಒಟ್ಟು ಸಹಕಾರ ಭಾರತೀಯ ಹಿರಿಯರು ಹಾಗೂ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಪ್ರಮುಖರು ಹಾಗೂ ಎಲ್ಲ ಮತದಾರ ಬಾಂಧವರಿಗೂ ನಾನು ಈ ಸಂದರ್ಭದಲ್ಲಿ ಸಹಕಾರ ಭಾರತಿ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಒಟ್ಟು ಈ ಒಂದು ಉತ್ತಮವಾದಂಥ ಫಲಿತಾಂಶ ಕಾರಣೀಭೂತರಾಗಿರ್ತಕ್ಕಂಥ ಮಾಧ್ಯಮದ ಮಿತ್ರರಾಗಿರ್ಬೋದು ಹಾಗೂ ಎಲ್ಲ ಇಲಾಖೆಯವರಾಗಿರ್ಬೋದು ನಮಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರಮುಖರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮುಂದಿನ ದಿನದಲ್ಲಿ ಇನ್ನಷ್ಟು ಸಹಕಾರಿ ಸಂಘದ ಚುನಾವಣೆಗಳು ನಡೀತಾ ಇದೆ. ಎಲ್ಲ ರೀತಿಯ ಸಹಕಾರವನ್ನು ಮತದಾರರು ಕೊಡಬೇಕು ಹಾಗೂ ಮಾಧ್ಯಮದವರು ಕೊಡಬೇಕು ಅಂತೇಳಿ ನಮ್ಮ ವಿನಂತಿಯನ್ನು ಮಾಡುತ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಭಗವಂತನು ಆರೋಗ್ಯ ಹಾಗೂ ಸುಖ ಶಾಂತಿಯನ್ನು ನೆಮ್ಮದಿಯನ್ನು ದಯಪಾಲಿಸಲಿ. ಈ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ಟೌನ್ ಬ್ಯಾಂಕು ಇನ್ನಷ್ಟು ಅಭಿವೃದ್ಧಿ ಪಥಕ್ಕೆ ಕೊಂಡೊಯ್ಯುವಂಥ ಶಕ್ತಿಯನ್ನು ಆ ಭಗವಂತ ಎಲ್ಲ ನಿರ್ದೇಶಕರಿಗೆ ಕೊಡಲಿ ಅಂತೇಳಿ ಅವರಿಗೆ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೊಂದು ಬಹಳ ಸಂತೋಷದ ವಿಚಾರ ಇದು. ನಮ್ಮ ಸಂಘಟನೆಯ ಪರಿಶ್ರಮದಿಂದ ನಾವು ಈ ಜಯವನ್ನು ಗಳಿಸಿದ್ದೇವೆ. ಇದರ ಹಿಂದೆ ನಮ್ಮ ಪಕ್ಷದ ಭಾರತೀಯ ಜನತಾ ಪಕ್ಷದ ಮತ್ತು ನಮ್ಮ ಎಲ್ಲ ಸಂಘಟನೆಗಳ ಪರಿಶ್ರಮ, ಕಾರ್ಯಕರ್ತರದ್ದು, ಅದೇ ರೀತಿ ನಮ್ಮ ಹಿರಿಯರ ಮಾರ್ಗದರ್ಶನ, ಅದರಿಂದಾಗಿ ನಾವು ಈ ವಿಜಯವನ್ನು ಗಳಿಸಲಿಕ್ಕಾಯಿತು. ಅದೇ ರೀತಿ ನಾವು ಹಿಂದಿನ ಟರ್ಮಿನಲ್ಲಿ ನಾವು ಬಹಳಷ್ಟು ಕಾರ್ಯಗಳನ್ನು ಮಾಡಿದ್ದೆವು. ಯಾವುದೇ ಅಪಪ್ರಚಾರಕ್ಕೆ ಒಳಗಡದೆ ನಮ್ಮ ಮೇಲೆ ಭರವಸೆ ಇಟ್ಟು ನಮ್ಮ ಎಲ್ಲ ಸದಸ್ಯರು ನಮ್ಮನ್ನು ಪುನರಾಯ್ಕೆ ಮಾಡಿದ್ದಾರೆ. ನಮ್ಮ ಸಂಘಟನೆಯ ಎಲ್ಲ ಮೆಂಬರ್ಸನ್ನು ಆಯ್ಕೆ ಮಾಡಿದ್ದಾರೆ. ಈ ವಿಚಾರದಲ್ಲಿ ನಾನು ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ವಿಜಯ ಯಾವುದೇ ವದಂತಿಗಳಿಗೆ ಕಿವಿಗೊಡದೆ ಬಹಳ ಶಾಂತ ರೀತಿಯಲ್ಲಿ ಎಲ್ಲರೂ ಮತದಾನ ಮಾಡಿ ನಮ್ಮ ಮೇಲೆ ಭರವಸೆಯನ್ನು ಇಟ್ಟಿದ್ದೀರಿ. ಈ ವಿಚಾರಕ್ಕಾಗಿ ನಾನು ಮೊಟ್ಟ ಮೊದಲಿಗೆ ನಾನು ಎಲ್ಲ ನಮ್ಮ ಸದಸ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಎರಡನೇ ವಿಚಾರ ಏನಂತ ಹೇಳಿದರೆ, ನಮ್ಮ ಸಂಘಟನೆ ಭಾರತೀಯ ಜನತಾ ಪಕ್ಷದ ನಮ್ಮ ಮೇಲಿಟ್ಟಂಥ ಭರವಸೆ, ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು, ನಮ್ಮ ಹಿರಿಯರು ಎಲ್ಲರೂ ನಮ್ಮ ಮೇಲೆ ಇಟ್ಟಂಥ ಭರವಸೆ ಇಟ್ಟು ನಮ್ಮನ್ನು ನಮ್ಮ ಉಮೇದುವಾರಿಕೆಯನ್ನು ಒಪ್ಪಿಕೊಂಡು ನಮ್ಮನ್ನು ನಿಲ್ಲಿಸಿದ್ದೀರಿ. ಈ ವಿಚಾರದಲ್ಲಿ ಈಗ ನಾವು ವಿಜಯವನ್ನು ಗಳಿಸಿದ್ದೇವೆ. ಇದಕ್ಕಾಗಿ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ನಾವು ಯಾವುದೇ ರೀತಿಯಲ್ಲಿ ನಾವೊಂದು ಗುರಿ ಇದೆ, ನಮ್ಮಲ್ಲಿ ನಮ್ಮ ಕನಸು ಇದೆ. ಅದನ್ನು ನನಸು ಮಾಡಲಿಕ್ಕೆ ನಾನು ಮತ್ತು ನಮ್ಮ ಈಗಿನ ಹೊಸ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ನಮ್ಮ ಶಕ್ತಿ ಮೀರಿ ಪ್ರಯತ್ನಿಸುತ್ತೇವೆ ಅಂತೇಳಿ ಈ ಮೂಲಕ ನಿಮಗೆ ತಿಳಿಸಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ವಿಜಯ ನಮ್ಮ ಸಂಘಟನೆ ಅಂದರೆ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ನಮ್ಮ ಹಿರಿಯರಿಗೂ ಸಲ್ಲಿಸಬೇಕಾದಂಥದ್ದು. ಅದೇ ರೀತಿ ನಮ್ಮ ಸಂಘಟನೆ ಆದಂಥ ಸಹಕಾರ ಭಾರತಿಗೂ ಇದನ್ನು ಈ ವಿಜಯವನ್ನು ಸಲ್ಲಿಸ್ತಾ ಇದ್ದೇವೆ. ನಾವು ಈ ಚುನಾವಣೆಯಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲರೂ ಕೆಲಸ ಮಾಡಿದ್ದೇವೆ.
ಎಲ್ಲ ಕಾರ್ಯಕರ್ತರು ಫೀಲ್ಡಿಗಿಳಿದು ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ನಾವು ಏನೆಲ್ಲ ಮಾಡಿದ್ದೇವೆ ಅದನ್ನು ಎಲ್ಲ ಸದಸ್ಯರಿಗೆ ತಲುಪುವಂತೆ ಮಾಡಿದ್ದಾರೆ. ಆದ ಕಾರಣ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. भारत माता की
ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಹ? ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.